புரலுன்னு தக்குது போயனரங்க, புரலுன்னு தக்குது போயனரங்க, ಕರುಣೆನೇ ಇಜ್ಜಂದೆ ಗುಡಿಯನ ಸಂಗ, ಕರುಣೆನೇ ಇಜ್ಜಂದೆ ಗುಡಿಯನ ಸಂಗ. ಗತ್ಯವಾಗಿ ನಾವು ನೆನಪಿಸಿಕೊಳ್ಬೇಕಾದದ್ದು ಅಮೃತರ ಪುರಲನ್ನು ದಕ್ಕದು ಪೋಯನ ರಂಗ. ಅಯ್ಯೋ, ನನಗೆ ನಿಜಾರ್ಥದಲ್ಲಿ ಆ ಗೀತೆಯನ್ನು ಕೇಳುವಾಗಲೇ, ಅದರ ಬಗ್ಗೆ ಮಾತಾಡುವಾಗಲೇ ಎಲ್ಲಿಂದ ಆರಂಭಿಸಲಿ ಎಲ್ಲಿ ಮುಗಿಸಲಿ ಎನ್ನುವಂಥ ಒಂದು ಭಾವುಕತೆ ಕಾಡ್ತದೆ. ಕಾರಣ, ಮುರಳಿಯ ನೀಡಾಡಿ ಹೋದೆಯೋ ಮಾಧವ, ಕರೆಗಾಳಿಯಲ್ಲಿ ಅವರೇ ಅನುವಾದ ಮಾಡಿದ ರೂಪ ಅದು ಪುರಲನ್ನು ದಕ್ಕುವುದು. ಏಕೆ ವೃಂದಾವನವ ತೊರೆದೇವೋ ಮಾಧವನೇ, ಈ ರಾಧೆ ಸಹವಾಸ ಸಾಕಾಯಿತೆಂದೆ ಎನ್ನುವ ಅನ್ಯ ಕವಿಗಳ ರಚನೆಯ ಮಾದರಿಯಲ್ಲೇ ಪೂತಿನವರ ಗೋಕುಲ ನಿರ್ಗಮನದ ಆ ಕಲ್ಪನೆಯನ್ನಿಟ್ಟುಕೊಂಡೆ ಆ ಪ್ರಾಸ, ಆದಿ ಪ್ರಾಸವನ್ನು ಎಷ್ಟು ಸೊಗಸಾಗಿ ಕರುಣೆನೆ ಪುರಲು ಎನ್ನುವ ರೀತಿಯಲ್ಲಿ ಬಳಸಿ, ಕೃಷ್ಣ ಬಿಟ್ಟು ಹೋದ ಕೊಳಲಿನ ಪರಿಣಾಮದಿಂದ ನಿನ್ನ ನಿಲ್ಲದ ದಿನಗಳು ಅಯ್ಯೋ ಮರಳು ಕಟ್ಟದೇರು ಎಂತುವ ರೂಪ, ಪೊಲುಸೆದಾಂತೆ ಎನ್ನುವಂಥ ಪದಪ್ರಯೋಗಗಳಾಗಲಿ, ಚಂದ್ರ ಇಜ್ಜಂದಿನ ಬಾನದ ಲೆಕ್ಕವೇ ಆಗಿರಲಿ, ಕಣ್ಣಿಗೆ ನಿದ್ರೆನೆ ಅಮರುಜಿ ಎನ್ನುವಂಥದ್ದಾಗಲಿ, ಸಂಪೂದ ಗಾಳಿಗೆ ಜ್ವರ ಏರುವುದಾಗಿರಲಿ, ವೃಂದಾವನದಲ್ಲಿ ಹೂ ಅರಳದೇ ಇರಲಿ, ಗೋವುಗಳು ಮೇಪುಜ್ಜಿ ಎನ್ನುವಂಥ ಪದಗಳ, ಇದರ ಪ್ರತಿಯೊಂದು ಬರೀ ಈ ಒಂದು ಪದ್ಯ ಇಟ್ಟುಕೊಂಡೇ ನಾನು 1 ಗಂಟೆ ಮಾತನಾಡಬಲ್ಲೆ, ಅಷ್ಟು ವಿಷಯಗಳಿರುವಂಥದ್ದು. ಇದು ಪುರಲನ್ನು ದಕ್ಕದು. ಈ ಸಮಯದಲ್ಲಿ ನಾನು ನೆನಪು ಮಾಡಿಕೊಳ್ಬೇಕು, ಬಹುಶಃ ಅಮೃತರ ಇರುವರು ಮಕ್ಕಳು ಇಲ್ಲಿದ್ದಾರೆ. ಅಮೃತರು ತೀರಿಕೊಂಡ ಸಂದರ್ಭದಲ್ಲಿ ಅವರ ಪಾರ್ಥಿವ ಶರೀರವನ್ನು ಮನೆಯಲ್ಲಿಟ್ಟಾಗ ಜೀವನಣ್ಣ ಹೋಗಿ ಈ ಗೀತೆಯನ್ನು ಅಲ್ಲಿ ಹಿನ್ನೆಲೆಯಲ್ಲಿ ಕೇಳುವ ರೀತಿ ಮಾಡ್ತಾರೆ. ಇದು ಆ ಸಂದರ್ಭವನ್ನು ಎಷ್ಟು ಭಾವುಕವನ್ನಾಗಿಸಿತು ಅಂತ ಹೇಳಿದರೆ, ಆ ಪದ ಸಾಹಿತ್ಯ, ಅದನ್ನು ಹಾಡಿದ ವಿದ್ಯಾಭೂಷಣರ ಧ್ವನಿ ಮತ್ತು ಅದರ ಹಿಂದಿರುವಂಥ ಪರಿಕಲ್ಪನೆ ಚಿಂತನೆಗಳು ಅದೇ ರೀತಿ ಉಸಿರಿನ ಸಾಹಿತ್ಯದ ಮುರಳಿಯನ್ನು ಬಿಟ್ಟು ಹೋದ, ಪುರಲನ್ನು ಬಿಟ್ಟು ಹೋದ ಅಮೃತರನ್ನು ನೆನಪಿಸಿತು. ಆ ಭಾವುಕ ಕ್ಷಣವನ್ನು ಇಲ್ಲಿ ನೆನಪು ಮಾಡಿಕೊಳ್ತೇನೆ.